ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂತ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿಬೈಟ್ ಟೂತ್ ಪೇಸ್ಟ್ ಮತ್ತು ಟೂತ್ ಬ್ರಷ್ ಮತ್ತು ಲವ್ ಮಾರ್ಕ್ ಬ್ಯೂಟಿ ಸೋಪ್. ವೀಕ್ಷಕರೇ, ಯಾವುದೇ ಒಂದು ಆಹಾರಕ್ಕೆ ಅಥವಾ ರೆಸಿಪಿಗೆ ಏನೂ ಒಂದು ಶೇಪ್ ಇರಲ್ಲ ಅಥವಾ ಏನೇ ಒಂದು ಅದಕ್ಕೊಂದು ಅರ್ಥ ಇರಲ್ಲ. ಬಟ್ ಅದಕ್ಕೆ ಅರ್ಥ ಮತ್ತು ಜೀವತ್ತರ ತುಂಬುವುದು ಏನಂತ ಹೇಳಿದ್ರೆ ಅದನ್ನು ಮಾಡುವಂತಹ ಅಡುಗೆಯ ವಿಧಾನಗಳಲ್ಲಿ ಆ್ಯಂಡ್ ಅದು ಮಾಡುವವರ ಕೈಯಲ್ಲಿರುತ್ತೆ, ಕೈ ರುಚಿಯಲ್ಲಿರುತ್ತೆ. ಆ್ಯಂಡ್ ಹಾಗೆಯೇ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಹೊಸತಾದಂತಹ ಕೈ ರುಚಿ ಹೇಳ್ಕೊಡ್ಲಿಕ್ಕೆ ಇವರೇನು ಹೊಸಬ್ರಲ್ಲ, ಬಟ್ ಯಾವಾಗಲೂ ಬರ್ತಾನೆ ಇರ್ತಾರೆ. ಬಂದಾಗ ಏನಾದರೂ ಸ್ಪೆಷಲ್ ಆಗಿ ಹೇಳ್ಕೊಡ್ತಾ ಇರ್ತಾರೆ. ಆ್ಯಂಡ್ ಅವ್ರು ಬಂದ್ಬಿಟ್ಟು ಶ್ರೀಮತಿ ಸುಧಾ ಸುಂದರ್ ಅವರು. ಸೊ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದಾರೆ. ಸೊ ಕಳೆದ ಬಾರಿ ಬಂದಾಗ ಒಂದು ಸ್ಪೆಷಲ್ ಆದಂತಹ ರೆಸಿಪಿ ಹೇಳ್ಕೊಟ್ಟಿದ್ರಿ, ಇನ್ನೂ ನೆನಪಿದೆ. ಅಂಡ್ ನೀವು ಅಡುಗೆ ಮನೆಗೆ ಬಂದಾಗ ಏನಾದ್ರೂ ಹೊಸತಿರುತ್ತೆ ಅಂತ ನಮ್ಗೆ ಖಂಡಿತವಾಗ್ಲೂ ಗೊತ್ತಿದೆ. ನನಗೆ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಹೇಳಿ. ಸೊ ಏನ್ ಇವತ್ತು ಇಂಟ್ರೆಸ್ಟಿಂಗ್ ಆಗಿದಂತಹ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಸ್ಟೀಮ್ಡ್ ಮಸಾಲಾ ಕೋಫ್ತಾ. ಹಾಗಂತ ಹೇಳಿದ್ರೆ ಏನದು ಸ್ಟೀಮ್ಡ್ ಮಸಾಲಾ ಕೋಫ್ತಾ ಅಂತ ಹೇಳಿದ್ರೆ ಏನದು? ಅದು ಆಕ್ಚುಲಿ ಪದಾರ್ಥನ ಸ್ನ್ಯಾಕ್ ಇಲ್ಲ, ಬ್ರೇಕ್ಫಾಸ್ಟ್. ಓಕೆ. ಇದು ಅಂದ್ರೆ ಯಾವ ಕಡೆ ಇದನ್ನು ಜಾಸ್ತಿ ಮಾಡ್ತಾರೆ? ಅಂದ್ರೆ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಇದ್ರ ಹೆಸರು. ಅದು ಎಲ್ಲ ಕಡೆ ಮಾಡ್ತಾರೆ. ನಾನು ಅದರಲ್ಲಿ ಸ್ವಲ್ಪ ನಾನು ಕೈಬನ್ನ ತೋರಿಸಿ ನೀವೇ ಬೇರೆ ಒಂದು ಇನ್ವೆಂಟ್ ಮಾಡ್ತಾ ಇದ್ದೀರಾ. ಇನ್ನೊಂದು ರೆಸಿಪಿ, ಇನ್ನೊಂದು ಹುರಿಕಡಲೆ ಬರ್ಫಿ. ವಾವ್, ಒಂದು ಸ್ವೀಟ್ ಯಾವಾಗಲೂ ನೀವು ಮಿಸ್ ಮಾಡೋದೇ ಇಲ್ಲ ನಿಮ್ಮ ರೆಸಿಪೀಸ್ಗಳಲ್ಲಿ. ಹೋಗುವ ನಮ್ಮ ಕಿಚನಿಗೆ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದ್ರೆ ಏನು ಮಾಡ್ತಾ ಇರೋದು? ಒಂದು ಬಾಣಲಿ ಕೊಡಿ. ಓಕೆ. ಸೊ ಈಗ ರೆಸಿಪಿ ಸ್ವೀಟ್ ಆಮೇಲೆ ಮಾಡ್ಕೊಡೋದಲ್ವಾ? ಸ್ವೀಟ್ ಇಲ್ಲ, ಇದು ಬ್ರೇಕ್ಫಾಸ್ಟ್ ಇದು. ಓಕೆ. ಗೋಧಿ ಹಿಟ್ಟು 1 ಕಪ್ ತಗೊಂಡು ಬಂದಿದ್ದೇನೆ. ಸೊ ಹಾಗಾದ್ರೆ ಇದನ್ನು ಮಾಡ್ತಾ ಇರೋದು ಗೋಧಿ ಹಿಟ್ಟಿನಲ್ಲಿ. ಓಕೆ. ಇದು ಸ್ವಲ್ಪ ಫ್ರೈ ಮಾಡಬೇಕು, ಗೋಧಿ ಹಿಟ್ಟು ಒಂದು 3-4 ಮಿನಿಟ್ಸ್. ಓಕೆ ಸರಿ. ಯಾಕೆಂದ್ರೆ ಇದು ಗೋಧಿ ಹಿಟ್ಟು ಅಂಟಿಸ್ಕೊಳ್ತದಲ್ಲ, ಅದಕ್ಕೋಸ್ಕರ ಫ್ರೈ ಲೈಟ್ ಆಗಿ ಒಂದು ಫ್ರೈ ಮಾಡಿ. ಓಕೆ. ಸೊ ಇದು ಸ್ಪೆಷಲಿ ಹಾಗಾದ್ರೆ ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ಳೋದು, ಬೇರೆ ಇದರಲ್ಲಿ ಆಗಲ್ಲ? ಇದು ಡಯಾಬಿಟಿಕ್ ಪೇಷಂಟ್ ತಿನ್ಬೋದು. ಓಕೆ. ಸೊ ಇದು ಈಗ ಫ್ರೈ ಮಾಡ್ಕೊಳ್ಳೋ ಉದ್ದೇಶ ಏನಂತ ಹೇಳಿದ್ರೆ ಇದರದ್ದು ಅಂಟು ಬರಬಾರ್ದು, ಅದಕ್ಕೋಸ್ಕರ ಅಷ್ಟೇ. ಸ್ವಲ್ಪ ಮಾಡಿದರೆ ಸಾಕದು. ಆಫ್ ಮಾಡಿಬಿಟ್ಟು ಸ್ವಲ್ಪ ನೆಕ್ಸ್ಟ್ ಏನು ಮಾಡ್ಕೊಳ್ಳಿಕ್ಕೆ? ನೆಕ್ಸ್ಟ್ ಸ್ಟವ್ ಆನ್ ಮಾಡಿ. ಓಕೆ. ಮತ್ತೆ 1 ಕಪ್ ತಗೊಂಡ್ರೆ ಗೋಧಿ ಹಿಟ್ಟು 1 ಕಪ್ ನೀರು ಬೇಕು. ನೀರು ಹಾಕಬೇಕಾ? ಸೊ 1 ಕಪ್ನಷ್ಟು ಹಾಕುವಾಗ. ಹೌದು. ಸೊ ಇದೇ 1 ಕಪ್ಪಲ್ಲಿ ಹಾಕುವ. ಸಾಕು. ಇದು ಬಾಯ್ಲ್ ಆಗಬೇಕು. ಓಕೆ. ಅದರಲ್ಲಿ ಒಂದು ಅರ್ಧ ಸ್ಪೂನ್ ತುಪ್ಪ, ಅರ್ಧ ಸ್ಪೂನ್ ಆಯಿಲ್ ಹಾಕ್ಲಿಯಾ? ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಲ್ಲ? ಸಾಕು. ಮತ್ತೆ ಸಾಲ್ಟ್. ಓಕೆ. ಅದು ಕೊದಿ ಬರಬೇಕು, ಬಾಯ್ಲ್ ಆಗಬೇಕು. ಓಕೆ. ಸೊ ಯೂಶುವಲಿ ತುಪ್ಪ ಎಣ್ಣೆ ಆಮೇಲೆ ಹಾಕೋದಲ್ವ? ಈಗ ಮೊದಲೇ ಯಾಕೆ ಹಾಕಿದ್ದು ಅಂದ್ರೆ ನೀರಲ್ಲಿ? ಇದು ಅಂಟಿಸ್ಕೊಳ್ಳೋದಿಲ್ಲ, ಅಂಟಬಾರದು ಅಂತ ಹೇಳಿ. ಓಕೆ. ಈಗ ಅಂದ್ರೆ ಈ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಲಿಕ್ಕೆ ಈಗ. ಓಕೆ.
ಬಾಯ್ಲ್ ಆಯಿತು. ಸೊ ಫ್ರೈ ಮಾಡಿದ ಹಿಟ್ಟನ್ನು ಇದಕ್ಕೆ ಹಾಕೋದಲ್ಲ? ಹೌದು. ಓಕೆ. ಸೊ ಅದು ಫ್ರೈ ಆದ್ರಿಂದ ಒಂಥರ ಒಳ್ಳೆ ಅರೋಮಾ ಬರುತ್ತಲ್ಲ, ಫ್ರೈಡ್ ಆದಂಥದ್ದು. ನೋಡಿ ಈಗ ಅಂಟಿಸ್ಕೊಳ್ಳೋದಿಲ್ಲ. ಸೊ ಒಂಥರ ಹಿಟ್ಟು ಥರ ಆಗುತ್ತೆ ಅದು. ಹೌದು, ಆಯ್ತು ಅದು. ಆಯ್ತಾ? ಓಕೆ. ನೆಕ್ಸ್ಟ್ ಸ್ವಲ್ಪ 5 ನಿಮಿಷ ಆರಬೇಕು. ಓಕೆ. ಅಷ್ಟರೊಳಗೆ ನಾವು ಇದು ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡಬೇಕು. ಅದು ಸರಿ. ಆನಿಯನ್, ಟೊಮ್ಯಾಟೊ. ಓಕೆ. ಸೊ ಎಷ್ಟು ಈರುಳ್ಳಿ, ಎಷ್ಟು ಟೊಮ್ಯಾಟೊ ಬೇಕು? ಒಂದು ಆನಿಯನ್, ಒಂದು ನಿಮಗೆ ಮಸಾಲ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಬಹುದು. ಮತ್ತು ಇದು ಕ್ಯಾಶ್ಯೂ ತೊಗೊಂಡು ಬಂದಿದ್ದು, ಗೇರು ಬೀಜ. ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಷ್ಟೇ. ಇದು ಗ್ರೈಂಡ್ ಮಾಡಬೇಕು. ಇಷ್ಟೇನಾ? ನೀರು ಹಾಕಬೇಕಾ? ಇದರಲ್ಲಿ ನೀರಂಶ ಇದೆ ಅಲ್ಲ, ಸ್ವಲ್ಪ ನೋಡಿಕೊಂಡು ಹಾಕ್ಬೋದು. ಸ್ವಲ್ಪ ಹಾಕೋದಾದ್ರೆ ಓಕೆ. ಅಂದರೆ ಚಿಲ್ಲಿ ಹಾಕ್ಬೋದು, ಚಿಲ್ಲಿ ಪೌಡರ್ ಹಾಕ್ಬೋದು. ಸೊ ಹಾಗಾದ್ರೆ ನಾವು ಚಿಲ್ಲಿ ಹಾಕುವಲ್ಲ? ಹಾಂ, ಚಿಲ್ಲಿ ಸ್ವಲ್ಪ ಹಾಕಿ. ಸೊ ಇನ್ ಕೇಸ್ ಮೆಣಸಿನ ಹುಡಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಮೆಣಸು ಹುಡಿ ಹಾಕಿ. ಹಾಕ್ಲಿಯಾ? ಹಾಕಿ. ಸೊ ಇದು ಅರುಣದವರ ಮೆಣಸಿನ ಹುಡಿ. ಸಾಕಲ್ಲ? ಮತ್ತು ಟರ್ಮರಿಕ್ ಪೌಡರ್ ಕೂಡ ಹಾಕ್ಲಿಯಾ? ಹೌದು. ಹಾಕ್ತಾನೆ. ಧನಿಯಾ ಪೌಡರ್. ಓಕೆ. ಸೊ ಧನಿಯಾ ಪೌಡರ್ ಅಷ್ಟೇನಾ? ಅಷ್ಟೇ. ನೀರು ಬೇಡ ಅಲ್ಲ? ನೀರು ಬೇಡ. ತಗೊಳ್ಳಿ. ನಾವು ಅಷ್ಟರೊಳಗೆ ಇದು ಸ್ಟವ್ನಲ್ಲಿ ಇದು ಕುಕ್ಕರ್, ಇಡ್ಲಿ ಕುಕ್ಕರ್ ಇಡುವಲ್ಲ? ನೀರು ಬಾಯ್ಲ್ ಮಾಡುವ. ನೀರಿದೆ ಅಲ್ವಾ? ಇದು ಉಂಡೆ ಮಾಡ್ಕೊಳ್ಬೇಕು. ಸೊ ಸಣ್ಣ ಉಂಡೆ. ಎಷ್ಟು ಸಾಫ್ಟ್ ಇದೆ ನೋಡಿ. ಸೊ ಅದು ಬಿಸಿ ನೀರಲ್ಲಿ ಅಂಟಿಸ್ಕೊಳ್ಳೋದು ನೋಡಿ. ಈಗ ಚಪಾತಿ ಹಿಟ್ಟು ಮಾಡಿದರೆ ಅಂಟಿಸ್ಕೊಳ್ತದೆ, ಚಪಾತಿ ಇದು ಇದಾಗೋದಿಲ್ಲ. ಸೊ ಈ ಥರ ಸಣ್ಣ ರೌಂಡ್ ಮಾಡ್ಕೊಂಡು ಇಡೋದು. ಸೊ ಇದು ಗೋಧಿ ಹಿಟ್ಟಲ್ಲೇ ಮಾತ್ರ ಮಾಡ್ಲಿಕ್ಕೆ ಆಗೋದು ಹಾಗಾದ್ರೆ? ಇಲ್ಲಿ ರೈಸ್ ಹಿಟ್ಟೆಲ್ಲ ಮಾಡ್ಬೋದು. ರೈಸ್ ಹಿಟ್ಟಲ್ಲೂ ಮಾಡ್ಬೋದು. ಓಕೆ. ಇದು ಡಯಾಬಿಟಿಕ್ ಇಲ್ಲ ಇದ್ದವ್ರಿಗೆ ಒಳ್ಳೆಯದು. ಆಯ್ತದು. ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಹಾಗಾದ್ರೆ ಏನು ಮಾಡ್ಕೊಳ್ಳಿಕ್ಕೆ ಇದನ್ನು ಸ್ಟೀಮ್ ಮಾಡಬೇಕು. ಓಕೆ. ಸೊ ಇದು ನನಗನ್ಸುತ್ತೆ ಬೇಗ ಆಗುತ್ತೆ ಅಂತ ಹೇಳಿ. ಇದು ಬೇಗ ಆಗ್ತದೆ, ಯಾಕಂದ್ರೆ ಆಲ್ರೆಡಿ ಬಿಸಿ ನೀರಲ್ಲೇ ಹಾಕಿದ್ವಲ್ವಾ? ಓಕೆ. ನಾವು ಅಷ್ಟರೊಳಗೆ ಗ್ರೈಂಡ್ ಮಾಡೋದು ಇದೆಲ್ಲ, ಅದು ಒಗ್ಗರಣೆ ಕೊಟ್ಟು ರೆಡಿ ಇಡುವ. ಇಲ್ಲಿ ಗ್ಯಾಸ್ ಹಚ್ಚಲಿಯಾ? ಹೌದು. ಆಯಿಲ್ ಹಾಕಬೇಕು. ಆಯಿಲ್ ಹಾಕ್ಬೇಕಾ? ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಸಾಸಿವೆ, ಉದ್ದಿನಬೇಳೆ, ಜೀರಗ. ಓಕೆ. ಮತ್ತು ಇದರಲ್ಲಿ ಸ್ವಲ್ಪ ಉದ್ದ ಮೆಣಸು, ಸ್ವಲ್ಪ ಅದು ಇದಾಗಲಿ. ಸೊ ನಾರ್ಮಲಿ ಒಂದು ಪದಾರ್ಥಕ್ಕೆ ಒಗ್ಗರಣೆ ಹಾಕೋತಾರೆ. ಅಂದ್ರೆ ನೀವು ಹೇಳಿದ್ರೆ ಇದಕ್ಕೆ ಏನು ನೆಂಚ್ಕೊಳ್ಳೋದು, ಚಟ್ನಿ ಅದು ಇದೆಲ್ಲ ಬೇಡ, ಒಂದರಲ್ಲಿ ಆಗ್ತದೆ. ಶುಂಠಿ ಪೇಸ್ಟು ಮತ್ತು ಇಂಗು. ಓಕೆ. ಇದು ಗ್ರೈಂಡ್ ಮಾಡಿದ್ದು ಬೆಲ್ಲ ಹಾಕಬೇಕು. ಸೊ ಗ್ರೈಂಡ್ ಮಾಡಿದಂತಹ ಈ ಮಿಕ್ಸಿನಲ್ಲಿ ಹಾಕಬೇಕು.
ಕಡಿಪತ್ತ ಸ್ವಲ್ಪ, ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿ. ಚಿಲ್ಲಿ ಪೌಡರ್ ಇದು ಅರುಣದವರ ಮೆಣಸಿನ ಹುಡಿ. ಇನ್ನು ಸ್ವಲ್ಪ ಜಾಸ್ತಿ ಬೇಕು. ಸಾಕು ಸಾಕು ಸಾಕು. ಸೊ ಇದೊಂಥರ ಖಾರ ಬರುತ್ತಾ ಅಂತ ಹೇಳಿ, ಯಾಕಂದ್ರೆ ಮೆಣಸು ಹಾಕಿದ್ದೇವೆ, ಹೌದು, ಕಡೆವಾಗ್ಲೂ ಹಾಕಿದ್ದೇವೆ, ಈಗಲೂ ಹಾಕಿದ್ದೇವೆ, ಸ್ವಲ್ಪ ಖಾರ ಥರ ಇರುತ್ತಲ್ವಾ? ಖಾರ ಇರುತ್ತೆ. ಮತ್ತು ಕರ್ಡ್ ಹಾಕ್ತೀವಿ ಲಾಸ್ಟ್ಗೆ. ಓಕೆ, ಆಗ ಉಪ್ಪು ಹುಳಿ ಮೇಂಟೈನ್ ಆಗ್ತದೆ. ಕರೆಕ್ಟ್, ಹೌದು. ಇದು ಒಬ್ಬೊಬ್ಬರು ಸ್ವಲ್ಪ ಶುಗರ್ ಹಾಕ್ತಾರೆ, ಅದು ಸ್ವೀಟ್ ಇರುತ್ತೆ. ಓಕೆ, ಅಷ್ಟರೊಳಗೆ ಅದು ಬೆಂದಿದೆಯಾ ನೋಡುವ. ಆಗಿದೆಯಾ? ಸ್ವಲ್ಪ ಇರಬೇಕು. ಆಗಬೇಕಾ? ಹೇಗೆ ಗೊತ್ತಾಗುತ್ತೆ ನೀರಿದೆ, ಅಂತ ಹೇಳಿ? ಸ್ವಲ್ಪ ಶೈನಿಂಗ್ ಬರುತ್ತೆ. ಕರೆಕ್ಟ್ ಇರುತ್ತೆ. ಇದಾದ ಮೇಲೆ ಅದು ಒಟ್ಟಿಗೆ ಆಗ್ತದೆ. ಓಕೆ, ಕರೆಕ್ಟ್. ಟೈಮ್ ವೇಸ್ಟ್ ಆಗೋದಿಲ್ಲ. ಟೈಮ್ ವೇಸ್ಟ್ ಆಗಲ್ಲ. ಇದರದೆಲ್ಲ ನೀರಿನ ಅಂಶ ಬಿಟ್ಕೊಳ್ಬೇಕು. ಹೌದು. ಸ್ವಲ್ಪ ಉಪ್ಪು ಹಾಕಬೇಕು. ಅದರಲ್ಲಿ ಸ್ವಲ್ಪ ಹಾಕಿದ್ದೇನೆ, ಗ್ರೈಂಡ್ ಮಾಡೋರು ಹಾಕಿದ್ದೇನೆ. ಓಕೆ, ಅದಕ್ಕೆ ಸ್ವಲ್ಪ ಅದು ಆಯಿತು. ಆಯ್ತಾ? ಮಾಡಲಿಯಾ? ಓಕೆ, ಓಪನ್ ಇಡ್ಲಿಯಾ? ಓಪನ್ ಇದೆ. ಸ್ವಲ್ಪ ಆಲ್ಮೋಸ್ಟ್ ನೀರು ಬಿಟ್ಟಿದೆ. ಕರ್ಡ್ ಹಾಕ್ತೇನೆ. ಮೊಸರು ಅಲ್ವಾ? ಎಷ್ಟು, ಅರ್ಧ ಕಪ್ ಸಾಕಾಗುತ್ತಾ? ಅರ್ಧ ಕಪ್. ನಿಮ್ಮ ಇಷ್ಟ, ನಿಮಗೆ ಜಾಸ್ತಿ ಬೇಕಾದರೆ ಮಾಡ್ಬೋದು. ಓಕೆ, ಸ್ವಲ್ಪ ಹುಳಿ ಜಾಸ್ತಿ ಬೇಕಾದರೆ. ಇದರಲ್ಲಿ ಟೊಮಾಟೊ ಇದಕ್ಕಿಂತ ಸ್ವಲ್ಪ ಹುಳಿ ಇರುತ್ತೆ. ಇದು ಸ್ವಲ್ಪ ಬೇಸ್ ವೈಟ್ ಎಲ್ಲ ಇದೆ ಅಲ್ಲ, ಸ್ವಲ್ಪ ಬೇರೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಆಯಿತು, ಅದು ಹಾಕಿಬಿಡೋದು. ಒಂಥರ ನೋಡ್ಲಿಕ್ಕೆ ಸೋಯಾಬೀನ್ ಹಾಕಿದಾಗ ಕಾಣುತ್ತೆ. ಹೌದೌದು ಅಲ್ವಾ? ಹೌದು. ಆಯಿತು. ಆಯ್ತಾ? ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿದ್ರು. ಸರ್ವ್ ಮಾಡ್ಕೊಳ್ಳಿ. ಇದರಲ್ಲಿ ಕೊತ್ತಂಬರಿ ಸೊಪ್ಪು ಬಿಡುವ ಅಷ್ಟೇ. ಸರ್ವ್ ಮಾಡ್ಕೊಳ್ಳಲ್ಲ ಮೇಡಮ್? ಸೊ ಒಂಥರ ಈ ನಮ್ಮಲ್ಲೆಲ್ಲ ತುಳುವಲ್ಲಿ ಅರೆಪು ಪುಂಡಿ ಅಂತ ಹೇಳ್ತಾರೆ ಅಲ್ವಾ? ಮಸಾಲೆ ಮತ್ತೆ ಪುಂಡಿ ಅದನ್ನು ಕಟ್ ಮಾಡಿ ಈ ತರ ಮಾಡ್ತಾರೆ. ಸೊ ಇದು ಒಂಥರ ಗೋಧಿ ಹಿಟ್ಟಲ್ಲಿ ಅಲ್ವಾ? ಸ್ಟೀಮ್ಡ್ ಕೋಫ್ತಾ ಮಸಾಲ ಆಯಿತು. ತಿಂದು ಟೇಸ್ಟ್ ನೋಡಿ ಹೇಳಿ. ಖಂಡಿತ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ವೀಕ್ಷಕರೇ, ಸ್ಟೀಮ್ಡ್ ಮಸಾಲ ಕೋಫ್ತಾ ಅಂತ ಮಾಡಿಕೊಟ್ಟಿದ್ದಾರೆ. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ, ಅರೋಮಾ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಗೋಧಿ ಹಿಟ್ಟಲ್ಲೇ ಯಾವಾಗಲೂ ಡೈಲಿ ಚಪಾತಿ ಅಥವಾ ಇನ್ನೇನೋ ಮಾಡೋದಕ್ಕಿಂತ ಈ ಥರ ಏನಾದರೂ ಮಾಡ್ಕೊಳ್ಬೋದು ಸ್ಪೆಷಲ್ ಆಗಿ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಸ್ಟೀಮ್ಡ್ ಮಸಾಲಾ ಕೋಫ್ತಾ ತಯಾರಿಸೋ ವಿಧಾನ: ಮೊದಲು ಗೋಧಿ ಹಿಟ್ಟನ್ನು ಘಮ ಬರುವವರೆಗೂ ಹುರಿಯಿರಿ. ನಂತರ ಸಮ ಪ್ರಮಾಣದಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಗೂ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ 1 ಚಮಚದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದಿಟ್ಟ ಗೋಧಿ ಹಿಟ್ಟು ಹಾಕಿ ಕಲಸಿ 1 ಮುದ್ದೆ ಬರುವವರೆಗೂ ಕಲಸಿ. ಬಳಿಕ ಉಂಡೆ ಕಟ್ಟಿ ಹಬೆಯಲ್ಲಿ 10 ರಿಂದ 15 ನಿಮಿಷದವರೆಗೂ ಬೇಯಿಸಿ. ಇನ್ನೊಂದೆಡೆ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಗೋಡಂಬಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಣಮೆಣಸು, ಅರುಣಾ ಮೆಣಸಿನ ಪುಡಿ, ಅರಶಿನ ಪುಡಿ, ಧನಿಯಾ ಪುಡಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಒಣಮೆಣಸು, ಶುಂಠಿ ಪೇಸ್ಟ್, ಹೀಂಗು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ, ಅರುಣಾ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ.
ಮಸಾಲೆ ಬೆಂದ ನಂತರ 1 ಕಪ್ ಮೊಸರು ಹಾಕಿ ಕುದಿಸಿ. ಕೊನೆಯಲ್ಲಿ ಬೇಯಿಸಿದ ಗೋಧಿ ಉಂಡೆಗಳನ್ನು ಹಾಕಿ ಮಸಾಲೆಯಲ್ಲಿ ಬೆರೆಯುವವರೆಗೂ ಬೇಯಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಈಗ ಸ್ಟೀಮ್ಡ್ ಮಸಾಲಾ ಕೋಫ್ತಾ ಸವಿಯಲು ತಯಾರು. ಎಸ್, ಸೊ ಒಂದು ರೆಸಿಪಿ ರೆಡಿ ಆಯಿತು. ಸೊ ಅವರು ಅಡುಗೆ ಮನೇಲಿ ಇದ್ದಾಗ ಏನಾದರೂ ಒಂದು ಸ್ವೀಟ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಸ್ವೀಟ್ ಇದರ ರೆಸಿಪಿ ರೆಡಿ ಆಗ್ಲಿಕ್ಕಿದೆ. ಸೊ ಅದಕ್ಕೆ ಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ರೆಡಿ ಮಾಡಿ ಇಟ್ಟುವಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚಲಕ್ಕಿ ಫ್ರಮ್ ಭದ್ರಾವತಿ. ಹಾಗೆಯೇ 40 ವರ್ಷಗಳ ಇತಿಹಾಸ ಇರುವಂತಹ ಒನ್ ಆಫ್ ದಿ ಬೆಸ್ಟ್ ಮಸಾಲೆ ಅರುಣಾ ಮಸಾಲೆ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿಬ್ರೇಟ್ ಟೂತ್ ಪೇಸ್ಟ್ ಮತ್ತು ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಗಿತ್ತು, ಚೆನ್ನಾಗಿರುವಂತಹ ರೆಸಿಪಿ, ಬಟ್ ಟೇಸ್ಟಿಂಗ್ ಅಂತೂ ಬಾಕಿ ಇದೆ. ಬಟ್ ನೆಕ್ಸ್ಟ್ ಇಟ್ಸ್ ಅ ಸ್ವೀಟ್ ಅಂತ ಹೇಳಿದ್ದಾರೆ. ಬನ್ನಿ. ಎಸ್ ಮೇಡಮ್, ಯಾವ್ದ್ರ ಸ್ವೀಟ್ಸ್ ಮಾಡ್ತಾ ಇರೋದು ನೀವೀಗ? ಹುರಿಗಡಲೆ ಬರ್ಫಿ. ಹುರಿಗಡ್ಲೆ ಬರ್ಫಿ. ಓಕೆ, ಸಲೀಸಾಗಿ ಎಲ್ಲ ಕಡೆನೂ ಸಿಗುತ್ತೆ ಇದು ಅಲ್ವಾ? ಹೌದೌದು. ಎಸ್, ಶುಗರ್ನಲ್ಲಿ ಮಾಡ್ತಾರೆ, ನಾನು ಬೆಲ್ಲನಲ್ಲಿ ಮಾಡ್ತೀನಿ. ಬೆಲ್ಲದಲ್ಲಿ ಮಾಡ್ಕೊಳ್ಳೋದು. ಓಕೆ, ಸ್ಟಾರ್ಟ್ ಮಾಡೋ ಮೇಡಮ್. ಹೇಗೆ? ಬಾಣಲಿ ಬೇಕು, ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಓಕೆ, ಸೊ ಇದರಲ್ಲಿ ತುಂಬಾ ಐಟಮ್ಸ್ ಮಾಡ್ತಾರೆ ಅಲ್ವಾ? ಹೌದು, ಪ್ರತಿ ಸ್ವೀಟ್ ಅಲ್ಲೆಲ್ಲ ಜಾಸ್ತಿ ಇದರಲ್ಲಿ ಈಗಲೇ ಉಂಡೆ ಮಾಡ್ತಾರೆ. ಇದರಲ್ಲಿ ಪೌಡರ್ ಮಾಡಿ ಉಂಡೆ ಮಾಡ್ತಾರೆ. ಸ್ವಲ್ಪ ಸ್ಮೆಲ್ ಹೋಗ್ಬೇಕು ಅಷ್ಟೇ. ಇದು ಆಲ್ರೆಡಿ ಇದು ಫ್ರೈ ಮಾಡಿದೆ. ಇದು ಓಕೆ, ಹುರಿಗಡಲೆ ಆಲ್ರೆಡಿ ಫ್ರೈ ಶಾಪ್ನಲ್ಲಿ ಫ್ರೈ ಅಲ್ಲ, ಹುರಿಗಡಲೆ ಇದ್ರೆ ಸ್ವಲ್ಪ ಫ್ರೈ ಇದೆ. ಕರೆಕ್ಟ್ ಹೌದು. ಸೊ ಇದು ಎಷ್ಟು ಎಕ್ಸ್ಟೆಂಟ್ ತನಕ ಫ್ರೈ ಆಗಬೇಕಾಗುತ್ತೆ? ಆಯಿತು, ಸಾಕಾ? ಹಾಂ, ಸಾಕು. ಓಕೆ, ಮಿಕ್ಸಿ ಬೇಕು. ಗ್ರೈಂಡ್ ಮಾಡಲಿ? ಗ್ರೈಂಡ್ ಮಾಡಿ. ಸಾಕಲ್ವಾ? ಓಕೆ, ನೆಕ್ಸ್ಟ್ ಸ್ಟವ್ ಆನ್ ಮಾಡ್ಕೊಳ್ಳಿ. ಇದು 1 ಕಪ್ ತೊಗೊಂಡ್ರೆ 1 ಕಪ್ ಬೆಲ್ಲ. ಓಕೆ, ಸೊ ಬೆಲ್ಲದಲ್ಲೇ ಮಾಡ್ಕೊಳ್ಳಿ. ಬೆಲ್ಲ ಸಕ್ಕರೆಗಿಂತ ಇದೇ ಬೆಟರ್ ಅಲ್ವಾ? ಹೌದು. ನೀರು ಬೇಕು, ಅದು 1/4 ಕಪ್ ಹಾಕಿದರೆ ಇನ್ನೂ ಸ್ವಲ್ಪ ಹಾಕಿ. ಸಾಕು. ಬೆಲ್ಲ ಕರಗಬೇಕು. ಓಕೆ, ಕಂಪ್ಲೀಟ್ ಅದು ಪಾಕ ಆಗಬೇಕಲ್ವಾ? ಪಾಕ ಬೇಡ, ಸ್ವಲ್ಪ ಕರಗಿದ್ರೆ ಸಾಕು. ಸಾಕು. ಓಕೆ, ಆಯ್ತಲ್ವಾ? ಆಫ್ ಮಾಡುವಾಗಾದ್ರೆ. ಓಕೆ, ನೆಕ್ಸ್ಟ್ ಫಿಲ್ಟರ್ ಮಾಡ್ಕೊಳ್ಬೇಕು. ಓಕೆ, ಸ್ಟವ್ ಆನ್ ಮಾಡಿ. ಸ್ಟವ್ ಆನ್ ಮಾಡಲಿಯಾ? ಸ್ವಲ್ಪ ತುಪ್ಪನಲ್ಲಿ ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಳ್ಬೋದು. ಡ್ರೈ ಫ್ರೂಟ್ಸ್ ಅಲ್ವಾ? ದ್ರಾಕ್ಷಿ. ಸೊ ಇದು ಬರ್ಫಿ ಅಂತ ಹೇಳಿದ ತಕ್ಷಣ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲವೂ ಹಾಕ್ತಾರೆ ಅದಕ್ಕೆ ಅಲ್ವಾ? ಸೊ ಇದು ಇದೆಲ್ಲ ನಮ್ಮ ಇಷ್ಟ. ರಿಚ್ ಬೇಕಿದ್ರೆ ಇದೆಲ್ಲ ಹಾಕಿದ್ರೆ ಚೆನ್ನಾಗಿರ್ತದೆ. ಈಗ ಪಾಕ ಹಾಕಿ ಅದಕ್ಕೆ ಹಾಕೋದಾ? ಹೌದು. ಗದ್ರ ಹುರಿಗಡಲೆ ಹುಡಿ. ಸೊ ಇನ್ನೂ ಅದು ಗಟ್ಟಿ ಆಗುತ್ತಾ ಹೋಗುತ್ತಲ್ವಾ?
ಇದು ಜಾಸ್ತಿ ತುಪ್ಪ ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಸೊ ಇಮಿಡಿಯೇಟ್ಲಿ ಬಿಟ್ಕೊಳ್ಳುತ್ತೆ ಅಲ್ವಾ? ಹಾಂ, ಬಿಟ್ಕೊಳ್ತೀವಿ. ಅಷ್ಟರೊಳಗೆ ಗ್ರೀಸ್ ಮಾಡ್ಕೊಳ್ವಾ? ಓಕೆ. ಏಲಕ್ಕಿ ಹಾಕಬೇಕು. ಓಕೆ. ಆಯಿತು ಆಯ್ತಾ? ಆಯಿತು. ಗ್ಯಾಸ್ ಆಫ್ ಮಾಡ್ತೇವೆ. ಹಾಂ, ಗ್ಯಾಸ್ ಆಫ್ ಮಾಡಿ. ಓಕೆ. ಸೊ ಅದು ತಣ್ಣಗಾಗ್ತಾ ಬಂದಾಗಿ ಗಟ್ಟಿ ಆಗುತ್ತಾ ಹೋಗುತ್ತೆ? ಹೌದು ಹೌದು. ಒಂದು 1/2 hour ಬಿಟ್ಟರೆ ಚೆನ್ನಾಗಿ ಇದಾಗ್ತದೆ. ಇದು ಯಾವ ಬರ್ಫಿನ್ ಗೊತ್ತಾಗೋದಿಲ್ಲ ಅಲ್ವಾ? ಓಕೆ. ಒಂದು 10 ನಿಮಿಷ ಬಿಟ್ಟಿದ ಮೇಲೆ ಓಕೆ. ಇದು ಸ್ವಲ್ಪ ಆರಿದ ಮೇಲೆ ತೆಗಿಲಿಕ್ಕೆ ಬರುತ್ತೆ. ಸೊ ತಣ್ಣಗಾಗಲಿ ಅದಾದ್ರೆ ಸ್ವಲ್ಪ ತಣ್ಣಗ. ಓಕೆ. ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾಯ್ತಲ್ವಾ? ಹೌದು. ಓಕೆ. ಆಯಿತು, ಹುರಿಕಿರಲಿ ಬರ್ಫಿ ರೆಡಿ ಅಲ್ವಾ? ಟೇಸ್ಟ್ ನೋಡಿ. ಸೂಪರ್. ಎಸ್ ವೀಕ್ಷಕರೇ, ಹುರಿಗಡ್ಲೆ ಬರ್ಫಿ ಸೂಪರ್ ಆಗಿ ರೆಡಿ ಆಗಿದೆ. ಸೊ ಹೆಲ್ದಿ ಸ್ವೀಟ್ ಬೇರೆ. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಡ್ಬನ್ನಿ. ಹುರಿಗಡ್ಲೆ ಬರ್ಫಿ ತಯಾರಿಸುವ ವಿಧಾನ. ಮೊದಲು ಹುರಿಗಡ್ಲೆಯನ್ನು ಹುರಿದು ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ನಂತರ 1 ಕಪ್ ಬೆಲ್ಲಕ್ಕೆ ಮುಳುಗುವಷ್ಟು ನೀರು ಹಾಕಿ ಪಾಕ ತಯಾರಿಸಿಕೊಳ್ಳಿ. ಆನಂತರ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ತಯಾರಿಸಿದ ಪಾಕ ಹಾಗೂ ಹುರಿಗಡ್ಲೆ ಪುಡಿ, ಏಲಕ್ಕಿ ಹಾಕಿ ಕಲಸುತ್ತಾ ಬೇಯಿಸಿ. 1 ಮುದ್ದೆ ಬರುವವರೆಗೂ ಬೇಯಿಸಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ರುಚಿಕರ ಹುರಿಗಡ್ಲೆ ಬರ್ಫಿ ತಯಾರು. ಎಸ್ ಮೇಡಮ್, ನಮ್ಮ 2 ರೆಸಿಪೀಸ್ಗಳು ರೆಡಿ ಇದೆ. ಟೇಸ್ಟ್ ನೋಡುವ ಹಾಗಾದ್ರಲ್ವಾ? ಹೌದು. ಎಸ್. ಸೊ ಸ್ಟೀಮ್ಡ್ ಮಸಾಲ ಕೋಫ್ತಾ ಅಂತ ಮಾಡಿಕೊಟ್ಟಿದ್ದೀರಾ. ಸೊ ತಗೊಳ್ಳಿ ಮೇಡಮ್. ಗೋಧಿ ಹಿಟ್ಟಲ್ಲಿ ಮಾಡಿದಂತಹ ಬ್ರೇಕ್ಫಾಸ್ಟ್ ಇದು. ಹೌದು. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ನೀವು ಹೇಳ್ದಾಗೇ ಮೊಸರಿನ ಹುಳಿ, ಖಾರ, ಒಗ್ಗರಣೆ ಎಲ್ಲ ಸಖತ್ತಾಗಿದೆ. ಆ್ಯಂಡ್ ಗೋಧಿ ಹಿಟ್ಟಲ್ಲಿ ಇದು ಏನೋ ಒಂಥರ ಹೊಸದಾದಂಥ ಟೇಸ್ಟ್. ತುಂಬ ಸಾಫ್ಟಾಗಿ ಮಸಾಲ ಎಲ್ಲ ಎಳ್ಕೊಂಡು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೊ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟಿಗೆ ಸಂಜೆ ಹೊತ್ತು ಮಾಡಿದರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಹೌದಾ? ಸೊ ಬರ್ಫಿ ಟೇಸ್ಟ್ ನೋಡುವಾಗಲೇ ಅದು ಮಳೆಗಾಲದಲ್ಲಿ ಖಾರ ಖಾರ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಎಸ್. ವಾವ್, ತುಂಬ ಚೆನ್ನಾಗಿದೆ ಸ್ವೀಟ್. ತುಂಬ ಸಾಫ್ಟಾಗಿ ಆ ಹುರಿಗಡ್ಲೆಯ ಫ್ರೈಡ್ ಆದ ನಂತರ ಇದರ ಟೇಸ್ಟ್ ಅಂತೂ ಚೆನ್ನಾಗಿ ಕೊಡ್ತಾ ಇದೆ. ಆ್ಯಂಡ್ ವೆರಿ ಮೈಲ್ಡ್ ಸ್ವೀಟ್ ಅಂತ ಹೇಳ್ಬೋದು. ಹೌದು. ತುಂಬ ಸ್ವೀಟು ಅಲ್ಲ, ಕಡಿಮೆನೂ ಅಲ್ಲ. ಗೆಸ್ಟ್ ಬಂದರೆ ಬೇಗ ಮಾಡ್ಬೋದು. ಹೌದು. 2 ಸಖತ್ತಾಗಿದೆ. ತುಂಬ ಖುಷಿ ಆಯಿತು. ಆ್ಯಂಡ್ 2 ವಿಶಿಷ್ಟವಾಗಿತ್ತು, ವಿಭಿನ್ನವಾಗಿತ್ತು 2 ಕೂಡ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾಗೆಯೇ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ನಿಮಗೆ. ಥ್ಯಾಂಕ್ ಯು. ಆ್ಯಂಡ್ ಇದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಅವರ ಕಡೆದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ವಾವ್. ಸೊ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ಇಷ್ಟ ಆಯಿತು, ಸ್ವೀಟ್ ಕೂಡ ಇಷ್ಟ ಆಯಿತು. 2 ಸಖತ್ತಾಗಿತ್ತು. ಆ್ಯಂಡ್ ಏನೋ ಹೊಸತಾಗಿ ಟ್ರೈ ಮಾಡಿದರು, ಬಟ್ ಹೊಸತಾದಂಥ ರುಚಿಯ ಜೊತೆ ನನಗೂ ಖುಷಿ ಆಯಿತು. ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ
ಮತ್ತೆರಡು ರೆಸಿಪಿ ಜೊತೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.